ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆಯನ್ನು ಬುಡಮೇಲುಗೊಳಿಸಲು ಕೇಂದ್ರ ಸರ್ಕಾರದ ನಿಲುವಿಗೆ ಎದುರಾಗಿ ಸಿಪಿಐಎಂ ಮಂಜೇಶ್ವರ ಏರಿಯಾ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ. ಗ್ರಾಮೀಣ ಬಡಜನರ ಆದಾಯಕ್ಕೊಂದು ಮೂಲವಾಗಿದ್ದ ಉದ್ಯೋಗ ಖಾತರಿ ಯೋಜನೆಯನ್ನು ಹೆಸರು ಪರಿಷ್ಕರಿಸುವ ನೆಪದಲ್ಲಿ ಯೋಜನೆಯನ್ನೇ ಬುಡಮೇಲಾಗಿಸಿ ಬಡ ಕಾರ್ಮಿಕರ ಕಸುಬನ್ನೇ ಕಿತ್ತೆಗೆದ ಕೇಂದ್ರ ಸರ್ಕಾರದ ನೂತನ ಮಸೂದೆ ಖಂಡಿಸಿ ಸಿಪಿಐಎಂ ವತಿಯಿಂದ ಮಂಜೇಶ್ವರದ ಹೊಸಂಗಡಿಯಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು. 20 ವರ್ಷಗಳ ಹಿಂದೆ ಕೇಂದ್ರದ ಯುಪಿಎ ಸರ್ಕಾರ ಅಸ್ತಿತ್ವಕ್ಕೆ ತಂದಿದ್ದ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಇದೀಗ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಯೋಜನೆ ಎಂಬ ನೆಪದಲ್ಲಿ ವಿಬಿ ರಾಮ್ಜಿ ಎಂದು ಅಮೂಲಾಗ್ರ ಪರಿಷ್ಕರಿಸಿರುವುದು ಅಕ್ಷರಶಃ ಬಡಜನ ಕಸುಬು ವಂಚನೆ ಎಂದು ಪ್ರತಿಭಟಿಸಿ ಸಿಪಿಐಎಂ ನೇತೃತ್ವದಲ್ಲಿ ದೇಶವ್ಯಾಪಕ ಪ್ರತಿಭಟನೆ ನಡೆಯಿತು. ಇದರಂಗವಾಗಿ ಹೊಸಂಗಡಿಯಲ್ಲಿ ನಡೆದ ಪ್ರತಿಭಟನೆಯನ್ನು ಸಿಪಿಐಎಂ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಕೆಆರ್ ಜಯನಂದ ಉದ್ಘಾಟಿಸಿದರು. ಮೋದಿ ಸರ್ಕಾರ ಕೇವಲ ಯೋಜನೆಗಳ ಹೆಸರು ಬದಲಾಯಿಸಿ ಪರಿಷ್ಕರಿಸುವ ನೆಪದಲ್ಲಿ ದುಡಿದು ಬದುಕುವ ಬಡ ಕಾರ್ಮಿಕರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಿದೆ. ಬಡಜನರ ಕಲ್ಯಾಣವೆಂಬ ಮಹಾತ್ಮ ಗಾಂಧೀಜಿ ಹೆಸರನ್ನಷ್ಟೇ ಅಲ್ಲ, ಪರಿಕಲ್ಪನೆಯನ್ನೇ ಕೊಂದಿದೆ. ಇದು ಯೋಜನೆಯ ತಿದ್ದುಪಡಿಯಲ್ಲ, ಅದರ ಹೆಸರಲ್ಲಿ ದಮನಿತ ಕೂಲಿ ಕಾರ್ಮಿಕ ವರ್ಗದ ಕಸುಬಿನ ಕಳವು ಮತ್ತು ದ್ರೋಹವಾಗಿರುವುದಾಗಿ ಕೆಆರ್ ಜಯನಂದ ಹೇಳಿದರು. ಈ ಬಿಜೆಪಿ RSS ಗಾಂಧಿ ನೋಡ್ಕೊಳ್ಳಿನ ಮುದ್ದರಿಕೆಯನ್ನಗ ಏದೆಟ್ಟಿ ನಡುಕೊಂಡಾಪಣವಾದೊಂದು ಚರಿತ್ರೆ ಸತ್ಯವಾದವು. ಗಾಂಧಿನೇ 1940 ಹೆಣ್ಮಡಾಕ್ಲೆ ಬೆಳೆದಿದ್ದ ಕೆರೆನ ಮುಖ ನಿರಂತರವಾದ ಗಾಂಧಿಗೆ ಎದುರಾದ ಪ್ರಜನ ವದಾಶ್ರಮವಾದ ನಡೆಸೋದು ನಮ್ಮ ಪರ ತುಯಿನವಾದ ನತ್ತ ಬಿಜೆಪಿ ಲೀಡರ್ನಾಗ್ಲಿ ಗಾಂಧೀಜಿನ ಫೋಟೋ ತುಂಬಿದೆ. ಆ ಫೋಟೋಕ್ಕೆ ಬೆಳೆದಿನ ಚಿತ್ರಣ ಉಂಟಾಯಿ ನಾವು ಇತ್ತೆಲ್ಲ ಬಿಜೆಪಿ RSS ಗಾಂಧಿನ ಪುದರ್ಕೆ ಅನ್ನಗ ಮೋಡಿಗೆ ಉಂಡಾಪಣವಾದ ಉಂಟಾದವು. ನೂತನ ವಿಧೇಯಕ ಮಂಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನಲ್ಲಿ ನಿನ್ನೆ ಎಡಪಕ್ಷಗಳ ಪ್ರತಿಭಟನೆ ನಡೆದಿದ್ದವು. ರಾಜ್ಯ ವ್ಯಾಪಕ ಪಕ್ಷದ ಏರಿಯಾ ಘಟಕಗಳಲ್ಲಿ ಶುಕ್ರವಾರ ಸಂಜೆ ಪಂಜಿನ ಮೆರವಣಿಗೆ ನಡೆಯಿತು. ಇದರಂಗವಾಗಿ ಮಂಜೇಶ್ವರ ಮಂಡಲದ ಹೊಸಂಗಡಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರಮುಖ ಕಾರ್ಯಕರ್ತರು ಪಾಲ್ಗೊಂಡರು. ಅಬ್ದುಲ್ ರಜಾಕ್ ಚಿಪ್ಪಾರು ಅಧ್ಯಕ್ಷತೆ ವಹಿಸಿದ್ದರು. ಕೆ ಕಮಲಾಕ್ಷ ಸ್ವಾಗತಿಸಿದರು. ಬೇಬಿ ಶೆಟ್ಟಿ, ಗೀತಾ ಸಾಮಾನಿಗೆ ಸೇರಿದಂತೆ ಹಲವು ಪ್ರಮುಖರು ನೇತೃತ್ವ ನೀಡಿದರು.